ಸರ್ಕಾರ ಭಯೋತ್ಪಾದಕರು ಮತ್ತು ರಾಷ್ಟ್ರ ವಿರೋಧಿಗಳ ಬಗ್ಗೆ ಒಂದು ರೀತಿ ಮೃದು ಧೋರಣೆ ತಾಳಿದೆ ಅಂತ ನಮಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಅನಿಸುತ್ತೆ. ಎಲ್ಲ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ, ಇನ್ನು ತುಂಬ ಮೀನಮೇಷ ಮಾಡೋದ್ರಿಂದ ರಾಜಕಾರಣಿಗಳಿಗೋಸ್ಕರ, ಮತದ ಬೇಟೆಗೋಸ್ಕರ ರಾಷ್ಟ್ರದ ಹಿತವನ್ನು, ದೇಶದ ಹಿತವನ್ನು, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ನಿರ್ಲಕ್ಷ್ಯ ಮಾಡಿದರೆ ಅದರ ಘೋರ ಪರಿಣಾಮವನ್ನು ರಾಜ್ಯ ಜನತೆ ಅನುಭವಿಸುವಂಥ ಕ್ಷಣ ಬರುತ್ತೆ. ಅಧಿಕಾರ ಬರ್ಬೋದು, ಹೋಗ್ಬೋದು. ಒಂದು ಗಟ್ಟಿ ನಿಂತು ಸಿದ್ದರಾಮಯ್ಯನವರು ಮತ್ತು ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ವಿಧಿವಿಜ್ಞಾನ ವರದಿ ಬಂದ ನಂತರ ಆಗಿರುವಂಥ ಒಟ್ಟು ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವ್ರನ್ನ ತಕ್ಷಣ ಬಂಧನಕ್ಕೆ ಒಳಪಡಿಸಬೇಕು ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಒಬ್ಬ ಮುಖ್ಯಮಂತ್ರಿಗಳಿಗೆ ಸಂಕೋಚವೇ ಆಗಿಲ್ವಾ? ಏನು ಅನಿಸಿಲ್ವಾ? ಕರ್ನಾಟಕದ ಆತ್ಮ ಯಾವುದು ಕೇಳಿದ್ರೆ ಅದು ವಿಧಾನಸೌಧ. ಅಂಥ ವಿಧಾನಸೌಧದಲ್ಲಿ ಇಲ್ಲಿವರೆಗೆ ಅಲ್ಲೆಲ್ಲ ಬಾಂಬ್ ಆಗ್ತಾ ಇದ್ರು, ಅಲ್ಲೆಲ್ಲ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗ್ತಾ ಇದ್ರು, ಕಾಂಗ್ರೆಸ್ ಗೆದ್ದಾಗಲೆಲ್ಲ ಪಾಕಿಸ್ತಾನಕ್ಕೆ ಜೈ ಅಂತ ಇದ್ರು, ಇದೆಲ್ಲ ನಡೀತಾ ಇತ್ತು. ಆದರೆ ಯಾರು ಕೂಡ ರೋಷದಿಂದ, ಕೋಪದಿಂದ ಪ್ರತಿಕ್ರಿಯೆ ಮಾಡ್ತಾ ಇದ್ವಿ. ಆದರೆ ಇವತ್ತು ವಿಧಾನಸೌಧದ ಎದುರುಗಡೆ ಒಳಗೆ ಬಂದು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಾಗಲೂ ಕೂಡ, ವಿಧಿವಿಜ್ಞಾನದ ಪರೀಕ್ಷೆಗಳು ಹೌದು ಕೂಗಿದ್ದಂತೆ ಹೇಳಿದಾಗಲೂ ಕೂಡ, ನಮ್ಮ ಕಣ್ಣೆದುರು ಒಬ್ಬ ವ್ಯಕ್ತಿಯ ಬಾಯನ್ನು ಮತ್ತೊಬ್ಬ ವ್ಯಕ್ತಿ ಮುಚ್ಚ ಇರೋದು ಕಂಡಾಗಲೂ ಕೂಡ ಇಲ್ಲ ಅಂತೇಳಿ ಇಡೀ ಸಚಿವ ಸಂಪುಟ ಸಾಧನೆ ಮಾಡ್ತಾ ಇದೆ. ಇಡೀ ಸಚಿವ ಸಂಪುಟ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು, ಕಾನೂನು ಮಂತ್ರಿಗಳು, ಕಂದಾಯ ಮಂತ್ರಿಗಳು ಎಲ್ಲರೂ ಕೂಡ ಅದು ಅವರ ಪರವಾಗಿ ಸಹಾನುಭೂತಿಯನ್ನು ಹೊಂದಿದ್ದಾರೆ ಏನೋ ಅನಿಸುವಂಥ ರೀತಿ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಸಹಿತ ಅದು ನಡೆಯಲಿಲ್ಲ ಅಂತ ಅಥವಾ ನಡೆದಿದ್ದರೆ ಅದನ್ನು ಮರೆಮಾಚುವಂಥ ರೀತಿ ಇವೆಲ್ಲವೂ ಕೂಡ ರಾಜ್ಯದ ಜನತೆಯಲ್ಲಿ ಅತ್ಯಂತ ನೋವನ್ನುಂಟು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವ ಕಾರಣಕ್ಕೆ ಸರ್ಕಾರದ ಈ ನಿಲುವನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸಬೇಕು ಅಂತ ಅಂದ್ಕೊಂಡು ಸರ್ಕಾರದಕ್ಕೆ ಒಂದಷ್ಟು ಜನ ಚೀಮಾರಿ ಹಾಕುವ ಮುಂಚೆ ಸಿದ್ದರಾಮಯ್ಯ ಸರ್ಕಾರ ಜಾಗೃತಿಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೇವೆ. ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡುವುದಂದ್ರೆ ವಿಧಾನಸೌಧದೊಳಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವುದು ಅದರಲ್ಲಿ ಬರುತ್ತಾ? ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡ್ತೇವೆ ಅಂತೇಳಿ ಬೆಂಗಳೂರಿನಲ್ಲಿ ರಾಜಾರೋಷಿಕವಾಗಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಬಾಂಬ್ ಬಿಟ್ಟು ರಾಜಾರೋಷವಾಗಿ ಹೊರಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದು ಅದರಲ್ಲಿ ಬರುತ್ತಾ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕೆ ಕೊಡಬೇಕು, ಹೇಳಿಕೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಮೊನ್ನೆ ನಡೆದಿರುವಂಥ ಒಟ್ಟು ವಿದ್ಯಮಾನಗಳನ್ನು ನಾವು ಈ ಮೊನ್ನೆ ರಾಜಧಾನಿ ಬೆಂಗಳೂರಿನಲ್ಲಿ ಸಂವಿಧಾನ ಉಳಿಸಿ ಅಂತ ಹೇಳುವಂಥ ಒಂದು ಸಮಾರಂಭ ಮಾಡಿ 10 ಕೋಟಿ ರೂಪಾಯಿ ಖರ್ಚಾಗಿರ್ಬೋದು. ಆ ಸಂವಿಧಾನ ಉಳಿಸಿ ಅನ್ನುವಂಥ ಸಮಾರಂಭಕ್ಕೆ ರಾಷ್ಟ್ರ ವಿರೋಧಿಯಾಗಿ ನಡ್ಕೊಂಡಂಥ ಲೇಖಕಿ ನಿತಿಲ್ ಫೌಲ್ ಅವಳನ್ನು ಕರೆದು ಭಾಷಣ ಮಾಡಬೇಕು ಅನ್ನುವಂಥ ಮಟ್ಟಕ್ಕೆ ಸರ್ಕಾರದ ಮಾನಸಿಕ ಸ್ಥಿತಿ ಹೋದೆ. ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿದ್ದ, ಭಾರತ ರಾಷ್ಟ್ರದ ಒಟ್ಟು ಚಟುವಟಿಕೆಗಳನ್ನು ವಿರೋಧಿಸುತ್ತಲೇ ಬಂದ ಒಬ್ಬ ಲೇಖಕಿಯರನ್ನು ಕರೆದು ನೀವು ಭಾಷಣ ಮಾಡಿ ಅಂತ ಹೇಳುವಂಥ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕಾಂಗ್ರೆಸ್ ಸರ್ಕಾರದ ಒಟ್ಟು ಯೋಚನೆ ಹೇಗಿರ್ಬೋದು ಅನ್ನೋದು ರಾಜ್ಯದ ಜನತೆ ಮತ್ತು ದೇಶದ ಜನತೆ ತಿಳ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಹೀಗೆ ನಾನು ಒಟ್ಟಾರೆ ಯೋಚನೆ ಏನಂದರೆ, ರಾಷ್ಟ್ರ ವಿರೋಧಿಗಳು ಮತ್ತು ಭಯೋತ್ಪಾದಕರಿಗೆ ಒಂದು ರೀತಿಯಲ್ಲಿ ಒಂದು ವಿಶ್ವಾಸ ಬರುವಂಥ ಮತ್ತು ಬೀದಿಗಿಳಿದು ಅವರು ಕೆಲಸ ಮಾಡುವಂಥ ಅವಕಾಶಗಳನ್ನು ಕಾಂಗ್ರೆಸ್ ಸರ್ಕಾರ ಕಲ್ಪಿಸ್ತಿದೆ ಅನ್ನುವಂಥ ಆರೋಪವನ್ನು ಈ ಮೂಲಕ ಮಾಡ್ತೇನೆ. ಒಂದೇ ಪ್ರಶ್ನೆ, ಈ ಸಂವಿಧಾನಕ್ಕೆ ತೊಂದರೆ ಕೊಟ್ಟದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆ ತುರ್ತು ಪರಿಸ್ಥಿತಿ ತಂದವರು ಯಾರು ಅನ್ನುವಂಥ ಚರ್ಚೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ. ಮೊನ್ನೆ ಬಜೆಟ್ ಮೇಲೆ ಭಾಷಣ ಮಾಡುವಾಗ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ನಾವು ಕೇಳಿದೆವು, ದಯವಿಟ್ಟು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ನೀವು, ಆನಂತರಗಳೆಲ್ಲ ನಿಮ್ಮ ಮಾತನ್ನು ಕೇಳ್ತೇವೆ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ಮನೋಸ್ಥಿತಿಯನ್ನು ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರಲಿಲ್ಲ ಅನ್ನೋದು ನಾವೆಲ್ಲರೂ ಗಮನಿಸಬೇಕಾದಂಥ ಒಂದು ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸರ್ಕಾರ ಒಂದಿಷ್ಟು ಪ್ರಚಾರಗಳನ್ನು ಪಡ್ಕೊಳ್ತಾ ಇದೆ. ಆ ಪ್ರಚಾರಗಳೇನಿದೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ, ಬಿಜೆಪಿ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಸುಳ್ಳು ಪ್ರಚಾರವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದೇ ಮಾತು ಕೇಳಿದ್ದೆ, ಮೊನ್ನೆ ಸದನದಲ್ಲೂ ಕೇಳಿದ್ದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ, ನೆಹರೂರವರಿಗೆ ದಿಲ್ಲಿಯಲ್ಲಿ ಅವರ ಸಂಸ್ಕಾರ ಮಾಡಲಿಕ್ಕೆ, ಅವರ ಸ್ಮಾರಕಗಳನ್ನು ನಿರ್ಮಾಣ ಮಾಡಲಿಕ್ಕೆ 50, 60, 100 ಎಕರೆ ಜಾಗವನ್ನು ಕೊಡಲಿಕ್ಕಾಗತ್ತೆ ಸರ್ಕಾರಕ್ಕೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸ್ಕಾರ ಮಾಡಲಿಕ್ಕೆ ಒಂದು 10 ಅಡಿ ಜಾಗ ಡಿಲ್ಲಿಯಲ್ಲಿ ಕೊಟ್ಟಿಲ್ಲ.
ಹತ್ತಡಿ ಜಾಗ ಕೊಡದೆ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತೀರಾ ನೀವು ಅನ್ನುವಂಥ ಮಾತನ್ನು ಕೇಳಬೇಕಾಗಿದೆ. ಕಾಶ್ಮೀರದಲ್ಲಿ 370 ರದ್ದು ಮಾಡಿರುವಂಥ ಹಿನ್ನೆಲೆ ಭಯೋತ್ಪಾದಕರನ್ನು ಮಟ್ಟ ಹಾಕಿದ್ದ ಮಾತ್ರ ಅಲ್ಲ ನರೇಂದ್ರ ಮೋದಿ ಅವರು, ಬರೇ ಭಯೋತ್ಪಾದಕರನ್ನು ಮಟ್ಟ ಹಾಕಿದ್ದಲ್ಲ, ಪ್ರಥಮ ಬಾರಿಗೆ ಕಾಶ್ಮೀರದಲ್ಲಿ ಮೀಸಲಾತಿಯನ್ನು ತಂದರು. ಪ್ರಥಮ ಬಾರಿಗೆ ಕಾಶ್ಮೀರದಲ್ಲಿ ಮೀಸಲಾತಿಯನ್ನು ತಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮುಕ್ತವಾದಂಥ ಮೀಸಲಾತಿಯನ್ನು ಇಡೀ ಭಾರತದಲ್ಲಿ ಕೊಡುವಂಥ ಒಂದು ಕ್ರಾಂತಿಕಾರಕ ಕೆಲಸಕ್ಕೆ ಇಕ್ಕಿದ್ದು ನರೇಂದ್ರ ಮೋದಿ ಅವರು ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ 32,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಇಡೀ ಕಾಶ್ಮೀರವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಪ್ರವಾಸೋದ್ಯಮಕ್ಕೆ ಇಡೀ ಜಗತ್ತಿಗೆ ಮಾದರಿ ಆಗುವಂಥ ಒಂದು ಅಭಿವೃದ್ಧಿಯಲ್ಲಿ ನಿರ್ಮಾಣ ಆಗ್ತದೆ. ನಮ್ಮನ್ನು ವೈಚಾರಿಕವಾಗಿ ಟೀಕಿಸ್ತಾ ಇರುವಂಥ ಫಾರೂಕ್ ಅಬ್ದುಲ್ಲಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಶ್ಮೀರ ತಂದಿರುವಂಥ ಬದಲಾವಣೆಗಳನ್ನು ಸ್ವಾಗತ ಮಾಡೋದನ್ನು ನಮಗೆ ನೋಡಲಿಕ್ಕೆ ಅವಕಾಶ. ತಂಡದಲ್ಲಿ ತರಬೇತಿ ಪಡೆದು ಕಾಶ್ಮೀರದಲ್ಲಿ ಕಲ್ಲು ಹೊಡೆಯುವಂಥ ಜವಾಬ್ದಾರಿ ತಗೊಂಡಂಥ ಅಬ್ದುಲ್ಲಾ ಅನ್ನುವಂಥ ಉಗ್ರಗಾಮಿ ಮುಕ್ತವಾಗಿ ಇಲ್ಲ, ನನ್ನ ಕೈಗಳಿಗೆ ಕೆಲಸ ಇರಲಿಲ್ಲ ಅನ್ನುವ ಕಾರಣಕ್ಕೆ ನಾನು ಕಲ್ಲು ಹೊಡಿತಾ ಇದ್ದೆ ಬೇರೆಯವ್ರ ಹತ್ರ ಹಣ ತಗೊಂಡು. ಆದರೆ ಈ ದೇಶ ಇಷ್ಟು ಬದಲಾವಣೆ ಆಗಿದ್ದರಿಂದಾಗಿ ನಾನೊಬ್ಬ ಭಾರತ ಪೌರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನುವಂಥ ಮಾತುಗಳನ್ನು ಸಾರ್ವತ್ರಿಕವಾಗಿ ಹೇಳುವಂಥ ಘಟನೆಗಳು ನಡೆದು ನಡೆಸೋದನ್ನು ನಮಗೆ ಕಾಣಲಿಕ್ಕೆ ಅವಕಾಶಗಳಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ, ಕನಿಷ್ಠ ಈ ಬಾಂಬ್ ಹಾಕುವವರನ್ನ, ಕನಿಷ್ಠ ರಾಷ್ಟ್ರ ವಿರೋಧಿಗಳನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ನಿಮಗೆ ಆಗದೇ ಇದ್ರೆ ದಯವಿಟ್ಟು ನೀವು ಅಧಿಕಾರವನ್ನು ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಹೌದು, ಈಗಾಗಲೇ ಪ್ರಕಟ ಆಗಿದೆ. ಮಾಧ್ಯಮದಲ್ಲಿ ಅದರ ಸುದ್ದಿಯನ್ನು ಅದರ ಪ್ರತಿಯನ್ನು ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಇವರೇನು ಹೇಳ್ತಿದ್ದಾರೆ? ಇಲ್ಲ, ಈಗ ಮಾಧ್ಯಮದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಖಾಸಗಿ ಪ್ರಯೋಗಾಲಯ ಮಾದರಿ ನಾನು ಹೇಳ್ತೇನೆ ನಿಮಗೆ. ಅಲ್ಲ, ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ. ಖಾಸಗಿ ಸಂಸ್ಥೆಯಿಂದ, ವಿಧಿವಿಜ್ಞಾನ ಸಂಸ್ಥೆಯಿಂದ ಅಧಿಕೃತವಾಗಿ ಈ ಭಾರತ ವಿರೋಧಿ ಘೋಷಣೆ ಒಂದು ನಾವು ಮಾನ್ಯತೆ ಎಲ್ಲಿ ಕೊಡಬೇಕು ಅನ್ನೋದು ಚರ್ಚೆ ಇದೆ. ನಿಮ್ಮ ಚರ್ಚೆಗೆ ನನ್ನ ಸಹಮತ, ನನ್ನ ಗೊಂದಲ ಇಲ್ಲ. ಎಲ್ಲಿ ಕೊಡಬೇಕು? ಉದಾಹರಣೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ತಗೊಳ್ಳುವಂಥ ಯಾವುದಾದ್ರೂ ಒಂದು ಸರ್ಟಿಫಿಕೇಟಿಗೂ ಕೂಡ ಇವತ್ತು ಮಾನ್ಯತೆ ಇದೆ. ಹಾಗಾಗಿ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಯಿಂದ ವಿಧಿವಿಜ್ಞಾನದ ಪ್ರಯೋಗಾಲಯದ ಅಧಿಕೃತ ಪ್ರಕಟಣೆ ಮಾಡಬೇಕಲ್ಲ, ಅವರೇ ಮಾಡಬೇಕಾಗಿತ್ತ. ಈಗ ಖಾಸಗಿ ಪ್ರಯೋಗಾಲಯವನ್ನು ನಾವು ಒಪ್ಪುವುದಿಲ್ಲ ಅಂತ ಸರ್ಕಾರ ಹೇಳಿದ್ರೆ, ನಿಮ್ಮ ಸುಪರ್ದಿಯಲ್ಲಿರುವಂಥ ಪ್ರಯೋಗಾಲಯದಿಂದ ಅಧಿಕೃತವಾಗಿ ಉಂಟು ಇಲ್ಲ ಬಿಡುಗಡೆ ಮಾಡಬೇಕಲ್ಲ. ನಮ್ಮ ಪ್ರಶ್ನೆ ಇರೋದೇ ಅಲ್ಲ, ಮಾಡ್ಬೇಕು. ಅವ್ರು ಯಾಕೆ ಮಾಡಲಿಲ್ಲ ಕೇಳಿದ್ರೆ ತೀರ್ಪು ಕೊಟ್ಟಾಯ್ತು. ನಾವು ಖಾಸಗಿ ಅಧಿಕೃತವಾಗಿರುವಂಥ ಖಾಸಗಿ ಸಂಸ್ಥೆ ಪ್ರಕಟಣೆಯನ್ನ ನೋಡಿಕೊಂಡು ನಾವು ತೀರ್ಪು ಕೊಟ್ಟಿದ್ದೇವೆ. ಹೌದು, ಅಲ್ಲ ಅಂತ ಹೇಳ್ಬೇಕಾದ್ರೆ ಸರ್ಕಾರ ಹೇಳ್ಬೇಕಲ್ಲ ಅಧಿಕೃತವಾಗಿ. ಈಗ 1 ವಾರ ಆಗ್ತಾ ಬಂತಲ್ಲ, ಈಗ 1 ವಾರ ಆಗ್ತಾ ಬಂತಲ್ಲ. ಕನಿಷ್ಠ 24-48 ಗಂಟೆಗಳಲ್ಲಿ ಮಾಡಬಹುದಂತ ಪ್ರಯೋಗಾಲಯದ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನ 1 ವಾರಗಳ ಕಾಲ ಮುಂದೂಡ್ತಾರೆ ಅಂತ ಹೇಳಿದ್ರೆ ಸಂದೇಹ ಅನಿಸೋದಿಲ್ಲ ನಮಗೆ. ಆ ಕಾರಣ ಕೇಳಿ. ಕಾಂಗ್ರೆಸ್ ಕೂಡ ನಮ್ಮ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇರುವಾಗಲೂ ಕೂಡ ಪುಲ್ವಾಮಾ ಅಟ್ಯಾಕ್ ಆಗಿತ್ತು. ನಾನು ಹೇಳಿದ್ದೇನೆ, ಮಂಗಳೂರಲ್ಲೇ ಕುಕ್ಕರ್ ಬಾಂಬನ್ನು ಸ್ಫೋಟ ಮಾಡಿದ ತಕ್ಷಣ ಅವರ ಬಂಧನ ಮಾಡುವಂತ, ಅದರ ಹಿಂಬಾಲಿಸುವಂತ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿತ್ತು. ಅಲ್ಲಿ ಅವರು ಹಿಡಿದುಕೊಟ್ರು, ಅಲ್ಲಿ ಇದ್ದವು ಸರ್ಕಾರ ಅಲ್ಲ ರೀ, ಹಾಗಲ್ಲ. ನಾನು ಹೇಳಿದೆ, ಈಗ ರಿಕ್ಷಾದಲ್ಲಿ ಹೋಗುವಾಗ ಒಂದು ಬಾಂಬ್ ಸ್ಫೋಟ ಆಯ್ತಲ್ಲ, ಅದು ಯಾಕೆ ಆಯ್ತು? ನಿಮ್ದು ಭದ್ರತಾ ವೈಫಲ್ಯ ಅಲ್ಲ. ಭದ್ರತಾ ವೈಫಲ್ಯ ಒಬ್ಬೊಬ್ಬರು ವ್ಯಕ್ತಿ ಒಂದೊಂದು ಪೊಲೀಸರು ಆಗ್ಲಿಕ್ಕಾಗತ್ತೆ. ನಮಗೂ ಮತ್ತು ಕಾಂಗ್ರೆಸ್ಸಿಗೂ ಹೇಳ್ತಾರೆ ಕೇಳಿ. ನೀವು ಮೊದಲೇ ಗಲಾಟೆ ಮಾಡಿದ್ರೆ ಎಲ್ಲ ಗಲಾಟೆ ಮಾಡಿ ಹಾಗಲ್ಲ ಕೇಳಿ. ನಮ್ಮ ಸರ್ಕಾರ ಇರುವಾಗ ಭಯೋತ್ಪಾದಕ ಅಂತ ಗೊತ್ತಾದ ಕೂಡಲೇ, ಬಾಂಬ್ ಸ್ಫೋಟ ಅಂತ ಗೊತ್ತಾದ ಕೂಡಲೇ ಅವನನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಕೂಡ ತನಿಖೆ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದೆವು ನಾವು. ಇವತ್ತು ನಾವು ಹೇಳ್ತಾ ಇರೋದು ಇಷ್ಟೇ, ರಾಜಾರೋಷವಾಗಿ ಅಲ್ಲ, ರಾಜಾರೋಷವಾಗಿ ಒಂದು ಹೋಟೆಲ್ನಲ್ಲಿ ಬಾಂಬ್ ಬಿಟ್ಟು ಅವನು ರಾಜಾರೋಷವಾಗಿ ತಿರುಗಾಡುವಂತ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ಇನ್ನೂ ನಿಷ್ಕ್ರಿಯವಾಗಿರುವುದು ಸರಿಯಲ್ಲ ಅನ್ನೋದು ನಮ್ಮ ವಾದ. 2008 ಜುಲೈ 25ಗೆ
20 ಕಡೆ ಬಾಂಬ್ ಬ್ಲಾಸ್ಟ್ ಆಯಿತು ಬೆಂಗಳೂರಲ್ಲಿ 2008 ಅಲ್ಲಿ ಸರಣಿ ಬಾಂಬ್ ಸ್ಫೋಟ. ಯಾರ ಗೌರ್ಮೆಂಟ್ ಇತ್ತು? ನಿಮ್ಮದೇ ಗೌರ್ಮೆಂಟ್ ಇತ್ತು. ಆಗಲೂ ಅದು ವೈಫಲ್ಯ ಅಲ್ಲ. ಎಲ್ಲ ಸರ್ಕಾರ ಇದ್ದಾಗಲೂ ಆಗಿದೆ. ಮತ್ತು ನೀವೇ ಒಂದು ಮಾತು ಹೇಳಿದ್ರಿ, ಈಗ ಟೆರರ್ ಇನ್ಸಿಡೆಂಟು 370 ಮಾತ್ರ ತೆಗ್ದದಲ್ಲ, ಭಯೋತ್ಪಾದನೆ ಮಟ್ಟ ಹಾಕಿದ್ರು. ಯಾಕೆ ಆಗ್ತದೆ? ನಾನು ಹೇಳಿದೆ ಭಯೋತ್ಪಾದನೆ ಮಟ್ಟದ ಜೊತೆಯಲ್ಲೇ, ಅದು ಭಯೋತ್ಪಾದನೆ ಮಟ್ಟದ ಜೊತೆಯಲ್ಲೇ ಆ ರಾಜ್ಯದಲ್ಲಿ ಮೀಸಲಾತಿಗೆ ಅವಕಾಶ ಆಯ್ತಂದೆ. ಅಲ್ಲ, ನೀವು ಹೇಳಿದ್ರು 370 ತೆಗೆದ ಜೊತೆಗೆ ಭಯೋತ್ಪಾದನೆಯನ್ನು ಮಟ್ಟ ಹಾಕಿದ್ದಾರೆ ಅಂತ ಹೇಳಿದೆ. ಭಯೋತ್ಪಾದನೆ ಮಟ್ಟ ಹಾಕಿದ್ದು ಹೌದಾದ್ರೆ ಇಂಥ ಇನ್ಸಿಡೆಂಟ್ಗಳು ಯಾಕೆ ಆಗ್ತವೆ ಅಂತ. ಮಂಗಳೂರಲ್ಲೂ ಸ್ಫೋಟ ಕಾಶ್ಮೀರದಲ್ಲಿ ಅಲ್ಲ ಸರಿ, ಭಯೋತ್ಪಾದನೆ ಅಲ್ಲಿ ಮಾತ್ರ ಅಲ್ಲಿ ಇನ್ಸಿಡೆಂಟ್ ಆಗ್ತಾ ಇಲ್ಲ. ಕೇಳಿ ಎಂತ ಗೊತ್ತು ನಿಮಗೆ, ಕಾಶ್ಮೀರದಲ್ಲಿ AK-47 ಇಟ್ಕೊಂಡು ಅಲ್ಲಿಯ ಭಯೋತ್ಪಾದಕರು ಭಾರತೀಯರೇ ನಿಮ್ಮ ತಾಯಿ ಎದೆಯಲ್ಲೂ ನೀವು ಕುಡಿದು ದೌದಾದರೆ ಕಾಶ್ಮೀರದಲ್ಲಿ ತಿರುಳೋದಕ್ಕೆ ಆರಿಸಿ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಭಯೋತ್ಪಾದನೆ ಅಲ್ಲಿ ವೈಭವ ಆಗಿದೆ. ಈ 370 ರದ್ದು ಮಾಡುವುದರ ಮೂಲಕ ಅವ್ರನ್ನೆಲ್ಲವನ್ನ ಬಂಧನಕ್ಕೊಳಪಡಿಸಿ ಇವತ್ತು ಕಾಶ್ಮೀರದ ನೆಲದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ರಾಷ್ಟ್ರಧ್ವಜ ಹಾರುವಂತ ಒಂದು ಸಂಭ್ರಮದ ವಾತಾವರಣವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೇಳಿದ್ದೆ. ನೀವು ಹಾಗೆ ಹೇಳಿದ್ದಲ್ಲ. ಇದೆಲ್ಲ ನಿಮ್ಗೆ ಗೊತ್ತುಂಟಂತ ಹೇಳಿಲ್ಲ ಅಷ್ಟೇ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿಲ್ಲ. ಈಗ ಒಟ್ಟಾರೆ ಅಲ್ಲ, ಆಮೇಲೆ ಸೆಟ್ ಮಾಡಿ ಅಲ್ಲ, ನೀವೇನು ಸಿಟ್ಟಿದ್ದನ್ನು ಕೇಳಿ. ನಮ್ಮ ಮೂಲ ಉದ್ದೇಶ ಇರೋದು ಈ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವರನ್ನ ಮತ್ತು ರಾಜಾರೋಷವಾಗಿ ಬಾಂಬ್ ಇಟ್ಟು ಹೋಗುವಷ್ಟು ಧೈರ್ಯ ಇರುವವರನ್ನ ಮಟ್ಟ ಹಾಕಲಿಕ್ಕೆ ಸರ್ಕಾರ ವಿಫಲ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ನಾವಿನ್ನು ಖಂಡಿಸ್ತೇವೆ ಅಂತ. ಸರ್, ಈಗ ನಿಮ್ಮ ಜಿಲ್ಲೆಯಲ್ಲಿ ಈ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಚಳವಳಿ ಆಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ಆಗ್ತಾ ಉಂಟು, ನಿಮ್ಮ ಇಲ್ಲಿ ಆಗ್ತಾ ಉಂಟು. ಅದರಿಂದ ಕೆಲವು ಮುಖಂಡರು ಕೂಡ, ನಿಮ್ಮದೇ ಮುಖಂಡರು ಕೂಡ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವ ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಯಾವ ಚಳವಳಿ ಆಗುತ್ತೆ, ಯಾರ ಕಾರ್ಯಕರ್ತರು ಇಂಥವ್ರಿಗೆ ಕೊಡಿ ಅಂತ ಮನವಿ ಕೊಡ್ತಾರೆ, ಇದೆಲ್ಲ ರಾಜಕಾರಣದಲ್ಲಿ ಸ್ವಾಭಾವಿಕವಾಗಿ ಇರುವುದು. ಪಾರ್ಟಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ನಮ್ಮ ನಾಯಕತ್ವ ತೀರ್ಮಾನ ಮಾಡಿ ಅಂತಿಮವಾಗಿ ಯಾರಿಗೆ ಕೊಡಬೇಕು ಅಂತ ಹೇಳುತ್ತೋ ಅವರೇ ಅಭ್ಯರ್ಥಿ ಆಗ್ತಾರೆ, ಅವರೇ ಗೆಲ್ತಾರೆ. ಇದೇ ಪಕ್ಷ ಕಾರ್ಯಕರ್ತರ ಅಹವಾಲುಗಳನ್ನು ಕೇಳಿದ್ರೆ ತಪ್ಪೇನಿಲ್ಲ, ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆದರೆ ಎಲ್ಲರನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮವಾದಂಥ ತೀರ್ಮಾನವನ್ನು ರಾಜ್ಯದ ನಾಯಕತ್ವದ ಜೊತೆಯಲ್ಲಿ ಮಾಹಿತಿಯನ್ನು ಪಡೆದು ನೇರ ಕೇಂದ್ರ ನಾಯಕತ್ವ ಪ್ರಕಟ ಮಾಡುತ್ತೆ. ಈ ಕ್ರಮ ಹಾಗೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096.
Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ